ಪ್ರೀತಿಯನ್ನಿಟ್ಟು ಮಂಕುತಿಮ್ಮನ ಕಗ್ಗವನ್ನ ಕೇಳುತ್ತಿರುವ ಎಲ್ಲ ಕೇಳುಗರಿಗೂ ನಮಸ್ಕಾರ. ಈ ದಿನದ ಜ್ಞಾನವೇ ಬೆಳಕು ಕಗ್ಗ ಸರಣಿ ಸಂಚಿಕೆ 264. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು. ಕಗ್ಗ ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವ್ ಹೊತ್ತೂರು. ಬನ್ನಿ ಕೇಳುಗರೆ, ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ DVG ಅವರ ಕಗ್ಗವನ್ನು ಕೇಳಿ ಬರೋಣ. ಆವ ಬೇಳೆಯ ದಾವ ನೀರಿನಲ್ಲಿ ಬೇಯುವುದು, ಆವ ಜೀವದ ಪಾಕವಾವ ತಾಪದಿನೋ, ಆ ವಿವರವನ್ನು ಕಾಣದಾಕ್ಷೇಪಣೆಯದೇನು, ದೈವ ಗುಟ್ಟದು ತಿಳಿಯೇ ಮಂಕುತಿಮ್ಮ, ದೈವ ಗುಟ್ಟದು ತಿಳಿಯೇ ಮಂಕುತಿಮ್ಮ. ಬಂಧುಗಳ, ನಮಗೆಲ್ಲರಿಗೂ ಈ ಜಗತ್ತಿನಲ್ಲಿರುವ ಎಲ್ಲ ಜೀವಿ ವಸ್ತುಗಳನ್ನು ಅರಿತುಕೊಳ್ಳುವ ಕುತೂಹಲ. ಆದರೆ ಅದು ಅಷ್ಟು ಸುಲಭ ಸಾಧ್ಯವಿಲ್ಲ. ಕಾರಣ, ಇಲ್ಲಿರುವ ಜೀವ ಸಂಕುಲವು ವೈವಿಧ್ಯಪೂರ್ಣವೂ ಭಿನ್ನ ಭಿನ್ನವೂ ಆಗಿದೆ. ಅದರಂತೆ ಸೃಷ್ಟಿಯ ವಿಸ್ಮಯವೇ ಇಲ್ಲಿ ಅಡಗಿಕೊಂಡಿರುವುದನ್ನು ಕಾಣಬಹುದು. ಪ್ರಕೃತಿಯಲ್ಲಿ ಬೆಳೆಯುವ ಬೆಳೆಯು ಯಾವ ನೀರಿನೊಂದಿಗೆ ಯಾವ ಸಂಬಂಧವನ್ನು ಕಲ್ಪಿಸಿಕೊಂಡು ಫಲವನ್ನು ನೀಡುತ್ತದೋ ಎಂದು ನಿರ್ದಿಷ್ಟವಾಗಿ ಹೇಳಲು ಕೂಡ ಸಾಧ್ಯವಾಗುವುದಿಲ್ಲ. ನೀರಿನ ಹಲವು ಮೂಲಗಳು ಇಲ್ಲಿದ್ದಾವೆ. ಅಂತೆಯೇ ಪ್ರತಿಯೊಬ್ಬ ವ್ಯಕ್ತಿ ಅಥವಾ ಜೀವಿಯು ಪರಿಪಕ್ವತೆಯನ್ನು ಪಡೆಯಲು ಹಲವು ಕರ್ಮ ಮಾರ್ಗಗಳು ಇಲ್ಲಿದ್ದಾವೆ. ಪ್ರತಿಯೊಂದು ಕರ್ಮಗಳಲ್ಲಿಯೂ ಕೂಡ ಸುಖ ದುಃಖಗಳನ್ನು ಅನುಭವಿಸಿ ತೀರಬೇಕಂತೆ. ಇದು ಯಾರಿಗೂ ಮೇಲ್ನೋಟಕ್ಕೆ ತಿಳಿಯದು. ಹಾಗಾಗಿ ನಾವು ಇನ್ನೊಬ್ಬರನ್ನ ಅರ್ಥೈಸಿಕೊಳ್ಳದೆ ದೂರುವುದು ಅಥವಾ ಅವರ ಬಗ್ಗೆ ಮಾತನಾಡುವುದು ಸರಿಯಲ್ಲ. ಇಲ್ಲಿ ಎಲ್ಲವೂ ಕೂಡ ವಿಧಿಯ ಕಲ್ಪಿತದಂತೆಯೇ ನಡೆಯುತ್ತದೆ ಹೊರತು ಮನುಷ್ಯ ಕಲ್ಪನೆಯಿಂದಲ್ಲ. ವಿಧಿಯು ವಿಧಿಸಿದ ಜೀವನಾನುಭವಗಳನ್ನು ಅನುಭವಿಸುತ್ತಾ ನಮ್ಮ ಬದುಕನ್ನು ಸುಂದರವಾಗಿಸೋಣ. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.